ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದು ಎಗ್ ಮಸಾಲಾ ಫ್ರೈ ತಯಾರು. ನೆಕ್ಸ್ಟ್ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ? ಚಿಕನ್ ಕೊಂಡಾಟಂ. ಕೊಂಡಾಟಂ ಕೊಂಡಾಟಂ ಅಂದ್ರೆ ಮೆಣಸು ಉಪ್ಪಲ್ಲಿ ಎಲ್ಲ ಹಾಕಿರ್ತಾರೆ, ಮುದ್ದಾಗಿದ್ರೆ ಕೊಂಡಾಟ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಎಮ್ಮ ಸೇರಿಸಿದ್ರೆ ಸಾಕು. ಓಕೆ, ಇದು ನೋಡೋ ಮುದ್ದಾಗಿ ಕಾಣುತ್ತಾ ಅಥವಾ ತಿನ್ನೋದು ಮುದ್ದಾಗಿ ಕಾಣ್ತದೆ? ಓಕೆ, ಬೋನ್ಲೆಸ್ ಚಿಕನ್. ಬೋನ್ಲೆಸ್ ಚಿಕನ್. ಸರಿ, ಸ್ಟಾರ್ಟ್ ಮಾಡು. ಫಸ್ಟ್ ಚಿಕನ್ ಇದಕ್ಕೆ ಹಾಕೋ, ಬಾಲಿಗೆ ಮ್ಯಾರಿನೇಟ್ ಮಾಡಿದ್ರು ಸ್ವಲ್ಪ. ಅರಿಶಿನ ಹುಡಿ ಹಾಕ್ತೇನೆ. ಓಕೆ, ಸೊ ಇದೀಗ ಮ್ಯಾರಿನೇಷನ್. ಈಗ ಹೌದು, 2 ಖಾರ ಪುಡಿ ಹಾಕ್ತೇನೆ. ಕಾಶ್ಮೀರಿ ಚಿಲ್ಲಿ ಮತ್ತು ಬ್ಯಾಡ್ಗಿ. ಓಕೆ, ಆಮೇಲೆ ಸ್ವಲ್ಪ ಹುಳಿಸೆ ರಸ ಚಿಕನ್ ಹಿಡೀಲಿಕ್ಕೆ, ಮತ್ತು ಉಪ್ಪು ಹಾಕುವ. ಹಾಫ್ ಆನ್ ಅವರ್ ಒಂದು ಮಸಾಲೆ ಎಳಿಲಿಕ್ಕೆ ಇಟ್ಟರೆ ಸ್ವಲ್ಪ ಒಳ್ಳೆಯದು. ಸೊ ಇಷ್ಟೆಲ್ಲ ಮಸಾಲೆ ಸುಮ್ಮನೆ ಹಾಗೆ ಹಾಕೋ ಬದಲು ನಮ್ಮ ಬೆಸ್ಟ್ ಅಂತ ಹೇಳಿದರೆ ನಾನಾ ಮಸಾಲ, ಇವರ ಚಿಕನ್ ಮಸಾಲ ಇದೆ. ಸೊ ಅದು ಕೂಡ ನೀವು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬೇರೆ ಬೇರೆ ರೆಸಿಪಿ, ತುಂಬ ರೆಸಿಪೀಸ್ ಮಾಡ್ಬೋದು. ವೆಜ್ಗೂ ಕೂಡ ಯೂಸ್ ಆಗುತ್ತೆ ಇದು, ನಾನ್ ವೆಜ್ಗೂ ಕೂಡ ಇದನ್ನು ಬಳಸ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಫ್ರೈ ಮಾಡುವ ಇನ್ನು. ಇವಾಗ ಬಾಣಲಿಡುವ. ಗ್ಯಾಸ್ ಆನ್ ಮಾಡ್ದ ಮಾಡಿ. ಇನ್ನು ಇವಾಗ ಬಿಸಿ ಆಗುವಾಗ ಸ್ವಲ್ಪ ತುಪ್ಪ ಹಾಕುವ. ನಾವು ತುಪ್ಪ ಬೆಸ್ಟ್ ಅಂತ ಹೇಳಿದ್ರೆ ಒಳ್ಳೆ ಗ್ರ್ಯಾನ್ಯೂಲ್ಸ್ ಆಗಿ ಸಿಗುವಂಥ ಒಂದು ತುಪ್ಪ. ಸೊ KC ಅವರ ಪ್ಯೂರ್ ಕೌಗಿ ಹಾಕ್ಲಾ? ಸಾಕು. ಸ್ವಲ್ಪ ಆಯಿಲ್ ಕೂಡ ಹಾಕ್ತೇನೆ. ನೀರುಳ್ಳಿ ಹಾಕ್ತೇನೆ. ಇದು ಚಿಕನ್ ಕೊಂಡಾಟಂ ಇದೆ. ಇದು ಏನು ಸೈಡ್ ಡಿಶ್? ಡ್ರೈ ಫ್ರೈ. ಅದು ಡ್ರೈ ಫ್ರೈ. ಸೊ ಸ್ಟಾರ್ಟರ್ಸ್ ಥರನೂ ತಿನ್ಬೋದು. ಹೌದೌದು, ಡೆಫಿನೆಟ್ ಅದು ಸ್ಟಾರ್ಟರ್ಸೇ. ಫಂಕ್ಷನ್ಗೆಲ್ಲ ಸ್ಟಾರ್ಟರ್ ಆಗಿ ಕೊಡೋದು. ಇದೇ ಥರನೇ ಪ್ರಾನ್ಸ್ ಎಲ್ಲ ಮಾಡ್ಬೋದು. ಪ್ರಾನ್ಸ್ ಸೇಮ್ ಮೆಥಡ್. ವೆಜ್ ಅವರಿಗೆ ಕಾಲಿಫ್ಲವರಲ್ಲಿ ಸಹ ಮಾಡ್ಬೋದು. ಸೋಯಾ ಚಂಕ್ಸ್, ಓಕೆ, ಅದರಲ್ಲಿ ಸಹ ಮಾಡ್ಬೋದು. ಮಸಾಲ ರೆಡಿ ಇದ್ದರೆ ಕ್ರಿಯೇಟಿವಿಟಿ ನಮ್ಮದು. ಅದೇ ಹೇಳಿದೆ ಅಲ್ಲ, ನಾನಾ ಮಸಾಲ ಅವರ ಮಸಾಲ ಇದೆ. ಚಿಕನ್ ಮಸಾಲ ಆದರೂ ಕೂಡ ನೀವು ವೆಜ್ಜಲ್ಲಿ ಮಾಡಿ, ನಾನ್ ವೆಜ್ಗೆ ಮಾಡಿ, ಅಥವಾ ಸಾಂಬಾರ್ಗೆ ಹಾಕಿ. ನಾನು ಸಾಂಬಾರ್ಗೂ ಕೂಡ ಹಾಕ್ತೀನಿ. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಅಡುಗೆ ಈ ಥರ ಜಟ್ಪಟ್ ಅಂತ ಆಗುತ್ತೆ. ಹೌದು. ಕರಿ ಸೊಪ್ಪು ಹಾಕ್ತೇನೆ ಸ್ವಲ್ಪ. ಈ ಟೈಮಲ್ಲಿ ನಾವು ಈ ಮಸಾಲೆ ಮಾಡಿದ ಚಿಕನ್ ಆ್ಯಡ್ ಮಾಡುವ. ಇದರಲ್ಲೇ ಫ್ರೈ ಆಗಬೇಕು. ಓಕೆ, ಸಪ್ರೇಟ್ ಮಾಡೋದಾದರೆ ಸಪ್ರೇಟ್ ಸಹ ಮಾಡ್ಬೋದು, ಅಂದರೆ ಡೀಪ್ ಫ್ರೈ ಮಾಡಿನೂ ಮಾಡ್ಕೊಳ್ಬೋದು. ಓಕೆ, ಸೊ ತುಂಬ ಚಿಕನ್ ಮಾಡ್ತೀರಿ ಅಂತ ಹೇಳಿದರೆ ಅವಾಗ ನೀವು ಡೀಪ್ ಫ್ರೈ ಮಾಡೋದು ಉತ್ತಮ. ಸೊ ಸ್ವಲ್ಪ ಆದರೆ ಅದರಲ್ಲಿ ಏನು ನೀರು ಬಿಟ್ಕೊಳ್ಳೋದಿಲ್ಲ. ಇಲ್ಲಾದರೆ ನೀರು ಬಿಟ್ಕೊಳ್ತಲ್ಲ. ಫಸ್ಟ್ ಫ್ರೈ ಮಾಡಿ ಆಮೇಲೆ ಮಸಾಲ ರೆಡಿ ಮಾಡಿದ್ರೆ ಸಾಕು. ತಿನ್ನಾಗಿ ಕಟ್ ಮಾಡಬೇಕು ಚಿಕನ್. ತಿನ್ನಾಗಿ ಕಟ್ ಮಾಡಿದರೆ ಸೊ ಒಂದು ಅದರ ಬ್ರೆಸ್ಟ್ ಪೀಸ್ ತಗೊಂಡ್ರೆ ಅದನ್ನು ತಿನ್ನ ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, 5 ಮಿನಿಟ್ಸ್ ಫ್ರೈ ಆಗೋದೇ ಟೈಮೇ ವೇಸ್ಟ್. ಉಳಿದದೆಲ್ಲ ಬೇಗ ಆಗ್ತದೆ. ಸೊ ಏನಾದರೂ ನಾವು ಮಧ್ಯಾಹ್ನಕ್ಕೆ ಮಾಡ್ತೀವಿ ಅಂದರೆ ಸ್ವಲ್ಪ ಬೆಳಗ್ಗೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ. ಇಲ್ಲಾದರೆ ಮಸಾಲ ಮಾಡಿ ಫ್ರೈ ಮಾಡಿ ಉಂಟಲ್ಲ, ಫ್ರಿಡ್ಜಲ್ಲಿ ಸ್ಟೋರೇಜ್ ಮಾಡಿದರೆ ನಮಗೆ ಮಸಾಲ ಬೇಗ ಗೆಸ್ಟ್ ಎಲ್ಲ ಬರುವಾಗ ಇಮಿಡಿಯೇಟ್ ಆಗಿ ಅದನ್ನು ಮಾಡಿ ರೆಡಿ ಆಗೋದು. ಓಕೆ,
ಇವಾಗ ಬೆಂದಿರುತ್ತೆ ಇದು. ನೆಕ್ಸ್ಟ್ ನಾವು ಸೊ ಚಿಕ್ಕ ಚಿಕ್ಕ ಪೀಸಸ್ ಆಗಿದ್ದ ಕಾರಣ ಬೇಗ ಬೇಗ ಬಾಯ್ಲ್ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ತೇನೆ, ಪೆಪ್ಪರ್ ಪುಡಿ, ಗರಂ ಮಸಾಲ, ಇದನ್ನೆಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ರೆ ಆಯ್ತಾ. ಚಿಲ್ಲಿ ಪೌಡರ್, ಸ್ವಲ್ಪ ಖಾರ. ಮ್ಯಾರಿನೇಷನ್ಗೆ ಕೂಡ ಹಾಕಿದ್ದೀರಿ, ಮತ್ತೆ ಪುನಃ ಬೇಕಾಗುತ್ತೆ ಮೇಲೆಯಿಂದ. ಸ್ವಲ್ಪ ಅಲ್ಲ ಹಾಕಿದ್ದು, ಲೈಮ್ ಜ್ಯೂಸ್ ಹಾಕ್ಬೋದು. ನಾನು ಅದಕ್ಕೆ ಬದಲು ಸ್ವಲ್ಪ ಆವಾಗ ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಚಿಕನ್ ಕೊಂಡಾಟ ರೆಡಿ ಸಾಧಾರಣ ಆಗಿದೆ. ಇನ್ನೊಂದು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಮಿಕ್ಸ್ ಆಗಬೇಕು, ಸ್ವಲ್ಪ ಡ್ರೈ ಆಗಬೇಕು, ಇನ್ನು ಸ್ವಲ್ಪ ಫ್ರೈ. ಇವತ್ತದಂತೂ ಎರಡು ಕೂಡ ಸೂಪರ್, ಎರಡು ಕೂಡ ಡ್ರೈ. ಒಂದು ಎಗ್ ಮಸಾಲಾ ಫ್ರೈ, ಇನ್ನೊಂದು ಇದು ಚಿಕನ್ ಕೊಂಡಾಟ. ಅನ್ನ ಸಾರು ಇದು ಇದ್ರೆ ಸಾಕು, ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಗಿದೆ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕುವ. ಇದೇ ಇದರದ್ದು ಟೇಸ್ಟ್ ಕೊಡೋದು. ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಕರಿಬೇವು ಸೊಪ್ಪು ಹಾಕು. ಡ್ರೈ ಫ್ರೈ. ಸೊ ಡ್ರೈ ಐಟಮ್ ಎಲ್ಲ ಕೆಲವರಿಗೆ ಅಂತ ಸ್ಟಾರ್ಟರ್ಸ್ ಅಲ್ಲಿ ಇದು ಡ್ರೈ ಐಟಮೇ ಯಾವಾಗಲೂ ಸೂಟ್ ಆಗುವಂಥದ್ದು. ಸೊ ಯಾರಾದರೂ ಗೆಸ್ಟ್ ಎಲ್ಲ ಬರುವಾಗ ಈ ಥರ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟರ್ಸ್ ಕೊಡೋದಕ್ಕೆ, ಅಥವಾ ಪಾರ್ಟಿ ಮನೇಲಿ ಏನಾದರೂ ಇದೆ ಅಂತ ಹೇಳಿದ್ರೆ ಮಾಡ್ಕೊಳ್ಬೋದು. ಲೈಮ್ ಜ್ಯೂಸ್ ಹಾಕಲಿಲ್ಲ ಆದರೆ ಟೊಮೆಟೊ ಸಾಸ್ ಹಾಕ್ಬೋದು. ಈಗ ಹುಣಸೆ ಹಣ್ಣು ಹಾಕಿದ್ದೇನೆ. ರೆಡಿ. ಒಳ್ಳೆ ಅರೋಮಾ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಆಫ್ ಮಾಡೋದಾ? ಓಕೆ, ಸರ್ವ್ ತಗೊಳ್ಳಿ. ಸರ್ವ್ ಬಿಸಿ ಬಿಸಿಯಾದ ರುಚಿಯಾದ ಚಿಕನ್ ಕೊಂಡಾಟ. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇರುವಾಗ ನಿಜವಾಗ್ಲೂ ಹಾಗೆಯೇ ಪುಟ್ಟದಾಗಿ ಪೀಸಸ್ ಬಂದು ಕೊಂಡಾಟವಾಗಿದೆ. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿಯಾದಂಥ ಸ್ಟಾರ್ಟರ್ಸ್ ಚಿಕನ್ ಕೊಂಡಾಟಂ ತಯಾರಾಗಿದೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಕೊಂಡಾಟಂ ತಯಾರಿಸುವ ವಿಧಾನ. ಮೊದಲಿಗೆ ಬೋನ್ಲೆಸ್ ಕೋಳಿ ಮಾಂಸಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚ ಮೆಣಸಿನ ಪುಡಿ, ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆ ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆನಂತರ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಹಾಕಿ ಹುರಿದು ಬೇಯಿಸಿ. ಕೋಳಿ ಮಾಂಸ ಅರ್ಧ ಬೆಂದ ನಂತರ ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚ ಕರಿಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ, ಹುಣಸೆ ರಸ ಹಾಕಿ ಚೆನ್ನಾಗಿ ಬೆರೆಸಿ ನೀರು ಆವಿ ಆಗುವವರೆಗೂ ಹುರಿಯಿರಿ. ಕೊನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್, ಕರಿಬೇವು ಹಾಕಿ 1 ನಿಮಿಷ ಹುರಿದು ಬೇಯಿಸಿ. ಈಗ ಬಿಸಿಯಾದ ರುಚಿಕರವಾದ ಚಿಕನ್ ಕೊಂಡಾಟಂ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಬಿಸಿಯಾದಂಥ ಎರಡು ಕೂಡ ಸ್ಟಾರ್ಟರ್ಸ್ ಅಸಮ್ ಆಗಿ ರೆಡಿಯಾಗಿದೆ. ಸೊ ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಫಸ್ಟ್ ಮೊದಲು ಮೊಟ್ಟೆ ಬಂದಿದ್ದು ಅಂತ ಹೇಳಿದ್ರಲ್ಲ, ಹೌದು, ಮೊಟ್ಟೆನೇ ಟೇಸ್ಟ್ ನೋಡುವ. ಹುಳಿ ಖಾರ ಅಂತ. ಸೊ ಅನ್ನ ಅಥವಾ ಇದು ಅನ್ನ ಸಾರು ಅದ್ರ ಜೊತೆಗೆ ಅಥವಾ ಗಂಜಿಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚಲಕ್ಕಿದೆ, ಅದರ ಒಂದು ಗಂಜಿ ಮಾಡಿಕೊಂಡು ಇದ್ರ ಜೊತೆಗೆ ಹಾಗೆ ಸ್ವಲ್ಪ ಹೀಗೆ ತೆಗೆದು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಸೂಪರ್. ಸೊ ಇದು ಟೇಸ್ಟ್ ನೋಡುವ, ತಗೊಳ್ಳಿ. ಸ್ಪೈಸಿ, ಎರಡೂ ಕೂಡ ಸ್ಪೈಸಿ. ಇದು ಸೂಪರಾಗಿ ಆಗಿದೆ, ತುಂಬ ಟೇಸ್ಟಿಯಾಗಿದೆ ಇದು. ಅಸಮ್ ಒಂದು ಪೆಪ್ಪರ್ ಪೌಡರ್ ಇದೆಲ್ಲ ಬಂದು ಸ್ಟಾರ್ಟರ್ಸ್ಗೆ ಹೇಳಿ ಮಾಡಿಸಿದ್ದು ಸೂಪರ್. ಅಸಮ್, ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.
ಜಟ್ಪಟ್ ರೆಸಿಪೀಸ್, ಟೇಸ್ಟಿ ರೆಸಿಪಿ ಹೇಳ್ಕೊಟ್ಟಿದ್ದೀರಿ ನಮಗೆ. ನಿಮಗೆ ಸಹ ಥ್ಯಾಂಕ್ ಯು, ಯಾಕಂದರೆ ನನ್ನನ್ನು ಕರೆದು ಮಾಡಿದಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಎರಡು ಕೂಡ ಆಸಮ್ ರೆಸಿಪೀಸ್, ಟೇಸ್ಟಿ ರೆಸಿಪಿ, ಆ್ಯಂಡ್ ಈ ಕೊಂಡಾಟಮ್ ಅಂತೂ ಕೊಂಡಾಟವಾಗಿದೆ. ಸೊ ನನಗಂತೂ ತುಂಬ ಹಿಡಿಸ್ತು. ಸೊ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಜೊತೆಗೆ ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತಿರಲಿ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಅಂತೂ ಸೂಪರ್ಬ್ ಆಗಿ ಕ್ವಿಕ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ಬ್ ರೆಸಿಪಿ ಅಂತ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.